ಶಿವಣ್ಣ ಬಸ್ರೆ उत्तर कन्नड जिल्ह्याच्या हळयाळंगा सूक्ष्म प्रदेशात पुरसभेच्यान करत आशिल्ले विकास कामगिरी विरोध करून शुक्रवाराक हळयाळ बंद केले। ह्या वेळाचेर हिंदू कार्यकर्त्यान स्ट्रायक करून मिरवणूक केले। हळयाळ पुरसभा भागाच्या मरडी गुड्डा लागीं आशिल्ली मशिदी फुडें बन्नी मंडप आसा, हांगा पुरसभेच्यान सुदारण करून इंटरलॉक घायले। जाल्यार हो विकास कामगिरी पुरसभा एक धर्माच्या लोकांक अनुकूलता जावं सारखे करत आसा म्हण आरोप करून हिंदू कार्यकर्त्यान हिंदू धार्मीक कार्याक अडखळ जातली म्हण स्ट्रायक केलो आनी हेचे संबंध हळयाळ बंद करूंक आवाज दिल्लो। ह्या कामगिरी बद्दल विरोध केल्ले हिंदू कार्यकर्त्यान गेल्ले 15 दिसां फाटीं पुरसभेक अर्जी दिल्ले। तशेंच पुरसभेच्या सभेत बी आक्षेप व्यक्त केल्लो। जाल्यार बी सार्वजनिकाल्या विरोधाक किंमत दिनासतना पुरसभा अधिकारीन विकास कामगिरी सुरू केल्ली। पुरसभा विरुद्ध असमाधान व्यक्त केल्ले हिंदू कार्यकर्त्यान ग्रामदेवी ट्रस्ट फुडाकारांत ब्रेस्ताराक रात्रीन सभा करून शुक्रवाराक हळयाळ बंद आचरण करूंक निर्णय घेयलो। निर्णया प्रमाणे शुक्रवाराक हळयाळ संपूर्ण बंद आचरण केले। माजी आमदार सुनील हेगडे आणि ग्रामदेवी ट्रस्टाचे अध्यक्ष मंगेश देशपांडे फुडाकारांत स्ट्रायक केलो आणि पुरसभेन काम करते आशिल्ल्या जाग्याचेर वचून इंटरलॉक कान उडयले। तशेंच ह्या जाग्याचेर भगवा ध्वज लायले। सद्याक परिस्थिती कंट्रोलात आसा, पोलीस बंदोबस्त लायिल्लो आसा। ತಗದ ಬರೋದು ಅಲ್ಲಿಂದ ಏನೂ ಆಗಲಿ ಎಲ್ಲ ಭಕ್ತರೇನ ಅಭಿಪ್ರಾಯ ಐತಿ, ನಿನ್ನೆನೂ ಅದ ಅಭಿಪ್ರಾಯ ಎಲ್ಲಾರ್ದು ಬಂದೈತಿ, ಮೊನ್ನೆನೂ ಅದ ಬಂದೈತಿ, ಇವತ್ತು ಅದನ್ನ ನಿರ್ಣಯ ಮಾಡಿದ್ದೀವಿ। ಯಾವುದೇ ಇರಬಾರ್ದು, ಎಲ್ಲಾರು ಅದೇವಿ ಇಲ್ಲಿ ಅಲ್ಲಿ ಜಗ ಮೇಲೆ ಹೋಗೋನು, ಅಲ್ಲಿ ಹೋಗಿದ ತೆಗೆದಿದ್ರೆ ಪ್ರಶ್ನೆ ಇಲ್ಲ, ಇಲ್ಲಾಂದ್ರೆ ಏನ್ ನೀವು ಹೇಳಿದ್ರೆ ಹಂಗ ಮಾಡೋನು। ಸೊಕ್ಕು ಮುರಿ ಕೆಲಸ ಆಗಿದೆ। ಯಾರ ಅಹಂಕಾರ ದರ್ಪ ತೋರಿಸ್ತಾರ ದೇವ್ರ ಮುಂದೆ ಅವ್ರದ್ದು ಇವತ್ತು ಇಂತಹ ಪರಿಸ್ಥಿತಿ ಆಗ್ತೈತಿ ಅಂತ ಈ ಮೂಲಕ ನಾವು ಹೇಳಿಕ್ ಬಯಸ್ತೇವೆ। ನಮ್ದು ಹೆಚ್ಚಿಂದ ಏನ್ ಬೇಡಿಕೆ ಇಲ್ಲ, ನಮ್ಮ ಜೊತೆ ಖಾಲಿ ಬಿಡ್ರಿ ಅಷ್ಟೇ ನಮ್ದು ಬೇಡಿಕೆ ಐತಿ। ನಾನು ಯಾವ್ದೋ ದೃಶ್ಯ ತಗೊಂಡಿಲ್ಲ, ಸುಮ್ಮನೆ ಅನ್ನೋ ಒಂದು ಕಾರಣ ಹೇಳಿ ಇಲ್ಲಿ ಪುರಸಭೆ ಅಧ್ಯಕ್ಷರು ಎಲ್ಲರನ್ನು ಒಂದು ತಪ್ಪು ದಾರಿಗೆ ಎಳೆದು ಅದು ಮೀಟಿಂಗ್ ನಲ್ಲಿ ಇರ್ತೇನೆ ಅದರಲ್ಲಿ ಇರ್ತೇನೆ ಅಂತ ಹೇಳಿ ಇದನ್ನ ಮತ್ತೆ ಹಂಗೆ ಮುಂದುವರಿಸಿಕೊಂಡು ಹೋಗುವ ಒಂದು ತಮ್ಮ ಚಾಳಿ ಮುಂದುವರಿಸಿದ್ರು। ಇವತ್ತು ಜನ ಎಲ್ಲಾ ಸೇರಿ ಸದ್ಭಕ್ತರು ಆ ದೇವಿ ಇಚ್ಛೆ ಮೇಲೆ ದೇವಿ ಪೂಜೆ ಮಾಡಿ ಆಕೆ ಏನು ಶಕ್ತಿ ಕೊಟ್ಟಿದ್ಲು ಅದರ ಮುಖಾಂತರ ತಾವೆಲ್ಲ ಬಂದು ಈ ಕೆಲಸ ಮಾಡಿದ್ರಿ। ಇದು ನಾವೆಲ್ಲ, ಇದು ನಮ್ಮ ಕೈಯಿಂದ ಆಗಿದ್ದಲ್ಲ, ಇದು ದೇವಿ ಕೊಟ್ಟಿದ್ದ ಶಕ್ತಿ ನಮಗೆ। ಇದು ಹಳ್ಯಾಳ ಗ್ರಾಮ ದೇವಿ ಶಕ್ತಿ, ಇದನ್ನ ಅರಿತುಕೊಳ್ಬೇಕು। ಇದು ಯಾರು ಮಾಡಿದಲ್ಲ ಇದು ಅರಿತುಕೊಳ್ಬೇಕು। ಮುಂದಿನ ದಿವಸಗಳಲ್ಲಿ ಯಾವ ಕೆಲಸ ಮಾಡಬೇಕಾದ್ರೆ ಇದನ್ನ ತಿಳ್ಕೊಂಡು ಮಾಡಬೇಕು। ಈ ದೇಶದಲ್ಲಿ ಏನ್ ನಡೆದವಲ್ಲ ಘಟನೆಗಳು ಅದನ್ನೆಲ್ಲ ಅವರು ಅವಲೋಕನ ಹೇಳಿದ್ರು ಕೂಡ ಅವರು ನಮ್ಮ ಮಾತಿಗೆ ಯಾವುದೇ ಮನ್ನಣೆ ಕೊಡದೆ
ಇಲ್ಲಿ ಒಂದು ಪೇವರ್ಸ್ ಹಾಕಿದ್ರು. ನಾವು ಪದೇ ಪದೇ ಅವ್ರಿಗೆ ಹೋಗಿ ಹೇಳಿದ್ವಿ, ಇದು ಧಾರ್ಮಿಕ ಪರಂಪರೆಯಿಂದ ನಡ್ಕೊಂಡು ಬಂದಿದ್ದ ಸ್ಥಳ. ಸುಮಾರು ಶತಮಾನಗಳಿಂದ ಇದೊಂದು ಹಬ್ಬ ನಮ್ದು ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ನಮ್ಮ ಆಚರಣೆ ನಡೀತದೆ. ಇಲ್ಲಿ ನಾವು ಬನ್ನಿ ಗಿಡ ನೆಟ್ಟು ಪೂಜೆ ಮಾಡ್ತೇವೆ. ಇದು ಸಂಪ್ರದಾಯದಿಂದ ಬಂದಿದ್ದು, ದಯವಿಟ್ಟು ಅಲ್ಲಿ ಮಾಡಬೇಡ ಅಂತ ಹೇಳಿದ್ರು ಕೂಡ ಅವರು ತುಂಬಾ ಸೊಕ್ಕಮೋಷ್ಟು ಜನ ಅದರಲ್ಲಿ ತೋರಿಸಿ ಇಲ್ಲಿ ಪೇವರ್ ಹಾಕುವಂತ ಕೆಲಸ ಮಾಡಿದ್ರು. ಪೇವರ್ ಹಾಕಿದ ಮೇಲೆ ಕೂಡ ನಾವು 3 ತಾರೀಕಿಗೆ ಹೋಗಿ ಅವ್ರಿಗೆ ಒಂದು ಮನವಿ ಕೊಟ್ವಿ. ಅರ್ಧ ಕೆಲಸ ಆದಾಗ ಹೋಗಿ ಹೇಳಿದ್ವಿ, ನೋಡ್ರಿ ಕೆಲಸ ಅರ್ಧ ಆಗಿದೆ, ಈಗಾದ್ರೂ ನಿಲ್ಲಿಸ್ರಿ, ಇಲ್ಲಿ ಮುಂದುವರಿಲಿಕ್ಕೆ ಕೊಡ್ಬೇಡ್ರಿ, ಎಲ್ಲಾರದು ಮೀಟಿಂಗ್ ಕರೀರಿ, ಸಾರ್ವಜನಿಕರಿಗೆಲ್ಲ ಕರೀರಿ, ಎಲ್ಲಾ ಡಿಪಾರ್ಟ್ಮೆಂಟ್ ದವ್ರು ಕರೀರಿ, ಒಂದು ಸಭೆ ಮಾಡ್ರಿ, ಮತ್ತೆ ಇದ್ರ ಜಾಗದ ಬಗ್ಗೆ ಒಂದು ನಿರ್ಣಯ ತಗೊಳ್ರಿ ಅಂತ ಹೇಳಿದ್ವಿ. ಕೇಳಲಿಲ್ಲ. ರಾತ್ರೋರಾತ್ರಿ ಕಾಂಟ್ರಾಕ್ಟರ್ ಕರೆದ ಈ ಅರ್ಧ ಕೆಲಸ ಮಾಡಕ್ ಹಚ್ಚಿದ್ರು. 3ನೇ ತಾರೀಕಿಗೆ ಮತ್ತೆ ಹೋಗಿ ಹೇಳಿದ್ವಿ, ಇದ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕಂಪ್ಲೀಟ್ ಮಾಡ್ಬೇಡ್ರಿ, ಇದನ್ನ ತೆಗೆದ್ಬಿಡ್ರಿ ಅಂತ ಹೇಳಿದ್ರು. कारवार न्यूज खातीर सबस्क्राईब करा आणि डेली न्यूज खातीर बेल आयकॉन प्रेस करा.